ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವಿಶ್ವ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಥಿಂಕ್ ಫಸ್ಟ್ ಟೈಮ್ ನೀವು ನನ್ನ ಈ ರೀತಿ ಇಲ್ಲಿ ಈ ಒಂದು ಮೆಸ್ಟ್ ಅಪ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ? ಬಿಕಾಸ್ ಇವತ್ತು ನಾನು ಗೃಹಿಣಿ ಆದ್ಮೇಲೆ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಇರುತ್ತೆ. ಸೊ ನನ್ನ ಬೆಸ್ಟ್ ಕಿಚನ್ ನ ನಾನು ಇವತ್ತು ಸೆಟ್ ಮಾಡಬೇಕು. ಬೇಸಿಕಲಿ ಏನು ಅಂದ್ರೆ ಈ ಡಬ್ಬಗಳಿದೆಯಲ್ಲ, ಈ ಡಬ್ಬಗಳೆಲ್ಲ ತುಂಬಾ ತಂದಿದ್ದೀನಿ ನಾನು ಬಾಕ್ಸಸ್. ಬಿಕಾಸ್ ನಮ್ಮ ಮನೆಯಲ್ಲಿ ಇಲ್ಲೆಲ್ಲ ನೋಡ್ತಾ ಇದ್ದೀರಾ ಈ ತರ ಪ್ಲಾಸ್ಟಿಕ್ಸ್ ಅಲ್ಲಿ ಎಲ್ಲ ಇಲ್ಲಿ ಇಟ್ಟಿದ್ದೆ. ಬಿಕಾಸ್ ಈ ಡಬ್ಬಗಳು ಬರೋದಕ್ಕೆ ಇಷ್ಟು ದಿನ ಆಯ್ತು. ಸೊ ಕಿಚನ್ ನ ಅರೇಂಜ್ ಮಾಡ್ಬೇಕು ಅಂದ್ರೆ ಇದನ್ನೆಲ್ಲ ಕ್ಲೀನ್ ಮಾಡಿದೀನಿ ಅಂಡ್ ಇದನ್ನೆಲ್ಲ ಇವಾಗ ಇಟ್ಟಿದ್ದೀನಿ. ಓಕೆನಾ? ಸೊ ನೀವೇನ್ ಮಾಡ್ಬೇಕು, ಬೇಗ ಹೋಗಿ ನೋಡ್ಕೊಂಡು ಬನ್ನಿ ಕ್ಲೀನಿಂಗ್ ಮಾಡ್ಬೇಕಾದ್ರೆ ಏನಾಯ್ತು ಅಂತ. ಸೊ ಕ್ಲೀನಿಂಗ್ ಶಾರ್ಟ್ ಹಾಕ್ತೀನಿ. ಓ ಮೈ ಗಾಡ್, ನನ್ನ ಫೋನ್ ಮತ್ತೆ ಬೀಳೋದಕ್ಕಿತ್ತು ಟ್ರೈಪಾಡ್ ಇಂದ, ಜಸ್ಟ್ ಮಿಸ್. ಇಂಡಿಯಾ ಅಂದ ಮೇಲೆ ಹಲವಾರು ರೀತಿಯ ಅಡುಗೆನ ನಾವು ಮಾಡ್ತೀವಿ. ನಮ್ಮ ಅಡುಗೆಗೆ ಬೇಕಾಗಿರುವಂಥ ಸಾಮಗ್ರಿಗಳು ಇನ್ನೂ ಜಾಸ್ತಿ ಐಟಮ್ಸ್ ಅಲ್ವಾ? ಅದನ್ನೆಲ್ಲ ಹಾಕೋದಕ್ಕೆ ನನಗೆ ಚೆನ್ನಾಗಿರುವಂಥ ಡಬ್ಬಗಳು ಬೇಕಾಗಿತ್ತು. ಆದರೆ ಇಲ್ಲಿ ನಾನು ಒಂದಲ್ಲ ಎರಡಲ್ಲ 10 ಅಂಗಡಿಗೆ ಹೋದ್ರೂ ನನಗೆ ಇಷ್ಟ ಆಗುವಂಥ ರೀತಿಯ ಒಂದು ಡಬ್ಬನೂ ಸಿಗಲಿಲ್ಲ. ಎಷ್ಟು ಬೇಜಾರಾಯಿತು ಗೊತ್ತಾ? ಆ್ಯಂಡ್ ಇರಿಟೇಟ್ ಕೂಡ ಆಗೋಯ್ತು ನನಗೆ. ಸೊ ಒಂದು ಅಂಗಡಿಗೆ ಹೋದೆ, ಅಲ್ಲಿ ಡಬ್ಬಗಳು ಇದೆ, ಬಟ್ ನನಗೆ ಬೇಕಾಗಿರುವಂಥ 16 ಪೀಸ್ ಇದೆಯಾ? ಇಲ್ಲ. ಇನ್ನೊಂದು ಅಂಗಡಿನಲ್ಲಿ ಚೆನ್ನಾಗಿರೋ ಕ್ವಾಲಿಟಿ ಇಲ್ಲ, ಬಟ್ 25 ಪೀಸ್ ತನಕನೂ ಇದೆ. ಆ್ಯಂಡ್ ನನಗಿರುವಂಥ ಡಿಸೈನ್, ನನಗಿರುವಂಥ ಕ್ವಾಲಿಟಿ ನನ್ನ ಯೋಚನೆ ಪ್ರಕಾರಕ್ಕೆ ಸಿಗ್ತಾ ಇದೆಯಾ? ಎಲ್ಲೂ ಸಿಗ್ತಾ ಇಲ್ಲ. ನಮ್ಮ ಇಂಡಿಯಾದಲ್ಲಾದರೆ ಎಷ್ಟು ವೆರೈಟಿ, ಯಾವ್ಯಾವ ರೀತಿನಲ್ಲಿ ಸಿಗ್ತಾ ಇತ್ತು ಡಬ್ಬಗಳು. ಸೊ ಅದೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಸೊ ನಾನು ಅಮೆಝಾನಿಂದನೇ ಆರ್ಡರ್ ಮಾಡಬೇಕಾಯಿತು ಫೈನಲಿ. ನಾನು ಆರ್ಡರ್ ಮಾಡಿರೋದು 16 ಪೀಸ್. ಇದು ಎಷ್ಟು ಗಟ್ಟಿಯಾಗಿ ಎಷ್ಟು ಒಳ್ಳೆ ಕ್ವಾಲಿಟಿಯಲ್ಲಿ ಇದೆ ಗೊತ್ತಾ? ನನ್ನ ಐಡಿಯಾ ಇದ್ದಿದ್ದು ಬೇರೆ ರೀತಿಯಲ್ಲಿ, ಬಟ್ ಆ ರೀತಿನಲ್ಲಿ ಸಿಗಲಿಲ್ಲ. ಬಟ್ ನನ್ದೆಲೆಸ್ ಇದು ಬಂದ ಮೇಲೆ ನನಗೆ ಖುಷಿ ಆಯಿತು. ಬಿಕಾಸ್ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ತುಂಬ ವರ್ಷಗಳ ತನಕನೂ ಯೂಸ್ ಮಾಡ್ಬೋದು. ಇದು ಲೋ ಕ್ವಾಲಿಟಿ ಪ್ರಾಡಕ್ಟ್ ಅಲ್ಲ. ಸೊ ಇದು ಸೆಟ್ ಆಫ್ 16 ಬಂತು. 16 ಬಾಕ್ಸಸ್, ಅದ್ರ ಜೊತೆಗೆ 20 ಸ್ಟಿಕ್ಕರ್ಸ್ ಆ್ಯಂಡ್ ಒಂದು ಮಾರ್ಕರ್ ಪೆನ್. ಸ್ಟಿಕ್ಕರ್ಸ್ ಯಾಕೆ ಅಂದರೆ ಇದು ಟ್ರಾನ್ಸ್ಪರೆಂಟ್ ಬಾಕ್ಸಸ್ ಅಲ್ವಾ? ಯಾವುದ್ರಲ್ಲಿ ಯಾವ ಕಾಳು ಹಾಕಿರ್ತೀವಿ ಅನ್ನೋದು ಸ್ಟಿಕ್ಕರಲ್ಲಿ ಅಂಟಿಸ್ಬೇಕು ಅನ್ನೋ ಇಷ್ಟ ಇದ್ದಲ್ಲಿ ಮಾಡ್ಬೋದು. ಸ್ಪೆಷಲಿ ನನ್ನಂಥವ್ರು ಹೊಸೊಬ್ರಿಗೆ ಇದೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಹೋಗ್ತಾ ಅಭ್ಯಾಸ ಆದಂಗೆ ಈ ಸ್ಟಿಕ್ಕರ್ ಬೇಡ ಅಂತ ಅನಿಸುತ್ತೆ. ಇದು ಒಂದು ಸೆಟ್ ಆದರೆ ಮತ್ತೆ ಸ್ವಲ್ಪ ದಿನ ಹೋದ್ಮೇಲೆ ನಾನು ಇನ್ನೊಂದು ಸೆಟ್ ಬಾಕ್ಸಸ್ನ ಆರ್ಡರ್ ಮಾಡಿದೆ. ಅದು ಗ್ಲಾಸ್ದು. ಇದು ಇವಾಗ ಈ ಬಾಕ್ಸಸ್ ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲ ಗೋಧಿ ಹಿಟ್ಟು, ಕಾಳುಗಳು ಎಲ್ಲ ಹಾಕೋದಕ್ಕೆ. ಇನ್ನು ನಾನು ಸೆಕೆಂಡ್ ಸೆಟ್ ಆಫ್ ಗ್ಲಾಸಸ್ ಏನು ತಂದಿದ್ದೀನಿ, ಅದರಲ್ಲಿ ನಾನು ಅರಿಶಿನ, ಉಪ್ಪು, ಟೀ ಪೌಡರ್, ಕಾಫಿ ಪೌಡರ್ ಇದನ್ನೆಲ್ಲ ಹಾಕ್ತೀನಿ ಅಂತ. ಸೊ ಯಾ, ತುಂಬ ಚೆನ್ನಾಗಿದೆಯಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ಗ್ಲಾಸ್ ತುಂಬಾ ಹುಷಾರಾಗಿ ಯೂಸ್ ಮಾಡ್ಕೋಬೇಕು. 12 ಇದೆ, 12 ಇದೆ. 1 2 3 4 5 6 7 8 9 10 11 12. ಓಕೆ, ಮತ್ತೆ ಕನ್ಫರ್ಮ್ ಮಾಡ್ಕೋಬೇಕಲ್ಲ. ಎಸ್, ಐ ವೆರಿ ಎಕ್ಸೈಟೆಡ್. ಇದರಲ್ಲಿ ಇವಾಗ ಸ್ಪೈಸಸ್ ಹಾಕೋಣ. ನೋಡ್ಕೊಂಡು ಬಂದ್ರ, ತುಂಬಾ ಡಬ್ಬಗಳಿದೆ. ಒಂದಲ್ಲ 2 ಡಿಫ್ರೆಂಟ್ ವೆರೈಟೀಸ್ ಆಫ್ ಬಾಕ್ಸಸ್ ನ ತರಿಸಿದೀನಿ. ಆಕ್ಚುಲಿ 3 ಬಾಕ್ಸಸ್ ನ ತರಿಸಿದೀನಿ. ಎನಿವೇಸ್, ಇದೆಲ್ಲ ಮಾಡ್ಬೇಕು ಅಂದ್ರೆ ಎನರ್ಜಿ ಬೇಕು ನನಗೆ. ಸೊ ಇವತ್ತಿಗೆ ಫಾರ್ ಬ್ರೇಕ್ಫಾಸ್ಟ್ ನಾನ್ ಮಾಡಿರೋದು ಓಟ್ಸ್ ನ ರಾತ್ರಿ ಹಾಲಲ್ಲಿ ನೆನ್ಸಾಕಿದ್ದೆ. ಅದಕ್ಕೆ ಸ್ವಲ್ಪ ಚಿಯಾ ಸೀಡ್ಸ್, ಸಿನಮನ್ ಪೌಡರ್ ಅಂಡ್ ಸ್ಟ್ರಾಬೆರಿ, ಆಪಲ್ ಮತ್ತೆ ಪೀಚ್, ಈ ಕಟ್ ಫ್ರೂಟ್ಸ್ ನ ಹಾಕಿದ್ದೀನಿ. ಸೊ ದಿಸ್ ಇಸ್ ಫಾರ್ ಬ್ರೇಕ್ಫಾಸ್ಟ್. ನನಗೆ ಈ ತರ ವ್ಲಾಗ್ಸ್ ಅಂದ್ರೆ ಅಷ್ಟೊಂದೇನು ಇಷ್ಟ ಇಲ್ಲ, ಬಟ್ ನಿಮಗೆ ಇಷ್ಟ ಅಂತ ನಾನು ಫೈನಲಿ ಒಂದು ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ, ನಾನು ಕಿಚನ್ ನ ಸೆಟಪ್ ಮಾಡ್ಬೇಕಾದ್ರೆ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ, ಯಾವ ರೀತಿ ನೋಡ್ತೀರಾ, ಯಾವ ರೀತಿ ಟಿಪ್ಸ್ ಅಂಡ್ ಟ್ರಿಕ್ಸ್ ಕೊಡ್ತೀರಾ. ಅಂಡ್ ಹೊಸಬ್ರು ನಂತರ ಮದ್ವೆ ಆಗಿದ್ರೆ ಹೊಸ ಊರಿಗೆ ಹೋದಾಗ ನಿಮ್ಗೂ ಇದು ತರ ಹೆಲ್ಪ್ ಆಗುತ್ತೆ ಅಂತ. ಎನಿವೇಸ್, ಬ್ರೇಕ್ಫಾಸ್ಟ್ ಕ್ಲೋಸ್ ಅಪ್ ಶಾಟ್ ತೋರಿಸಿ.
ದಿಸ್ ಇಸ್ ಮೈ ಬ್ರೇಕ್ಫಾಸ್ಟ್. ಇದರಲ್ಲಿ ಫ್ರೂಟ್ಸ್ ಇದೆ, ಚಿಯಾ ಸೀಡ್ಸ್ ಇದೆ ಆ್ಯಂಡ್ ಓಟ್ಸ್ ಇದೆ. ತುಂಬ ಹೆಲ್ದಿ ಆಗಿರುತ್ತೆ ಆ್ಯಂಡ್ ಫಿಲ್ಲಿಂಗ್ ಕೂಡ ಆಗಿರುತ್ತೆ. ನಿಮಗೆ ನನ್ನ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪೀಸ್ ಎಲ್ಲ ಬೇಕು ಅಂದರೆ ಕಾಮೆಂಟಲ್ಲಿ ಕೇಳಿ, ನಾನು ಆ ವಿಡಿಯೋ ಮಾಡಿ ತೋರಿಸ್ತೀನಿ. ಎನಿವೇಸ್ ಬ್ರೇಕ್ಫಾಸ್ಟ್ ಆದಮೇಲೆ ತುಂಬ ಕೆಲಸ ಇದೆ, ಮನೆ ಇಸ್ ಅ ಮೆಸ್, ಅದನ್ನ ಮಾಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬೇಬ್ ಬ್ರೇಕ್ಫಾಸ್ಟ್ ಬನ್ನಿ. ತಡಾ, ಇದ್ರಲ್ಲಿ ಬರೀತೀನಲ್ಲ, ಬಟ್ ಬರದ್ಮೇಲೆ ಹೇಗಿರುತ್ತೆ, ಇದು ಹೋಗುತ್ತಾ ಏನು? ಹೋಗ್ತಾ ಇದೆಯಲ್ಲ. ಎನಿವೇಸ್ ಲೆಟ್ಸ್ ಸಿ. ಇವಾಗ ಇದೇನಿದು, ಮೂಂಗ್ ಹೋಲ್ ಅಂತೆ. ಅದಾದ್ಮೇಲೆ ಚನ್ನ ದಾಲ್ ಅಲ್ಲ ಇದು? I don't know. ನಾನಿಲ್ಲಿ ಬಂದಿದ ತಕ್ಷಣ ಇಷ್ಟೊಂದು ಕಾಳುಗಳೆಲ್ಲ ಒಂದೇ ಸತಿ ತಂದೆ. ಆ್ಯಂಡ್ ಕುಕ್ಕಿಂಗ್ ಮಾಡದೆ ತುಂಬ ಸಮಯನೂ ಆಗಿತ್ತು ಅಲ್ವಾ. ಸೊ ಎಲ್ಲದಕ್ಕೂ ಹೆಸರು ಬರಿತಾ ಇದೆ, ಬಿಕಾಸ್ ನನಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ. ಬಿಕಾಸ್ ನಮ್ಮ ನ್ಯೂಟ್ರಿಷನಿಸ್ಟ್ ಏನು ಹೇಳ್ತಾರೆ ಅದ್ರ ಪ್ರಕಾರ ಎಲ್ಲ ಆರ್ಡರ್ ಮಾಡಿ ತಂದಿರೋದು. ಈ ಸತಿ ನಾನು ಮನೆಗೆಲ್ಲ ಏನು ಐಟಮ್ ತಂದಿದ್ದೀನಿ ಅದನ್ನು ನಮ್ಮ ನ್ಯೂಟ್ರಿಷನಿಸ್ಟ್ ಹೇಳಿರೋ ಪ್ರಕಾರನೇ ತಂದಿರುವಂಥ ಐಟಮ್ಸ್. ಸೊ ಅದರಲ್ಲಿ ಕೆಲವೊಂದು ಹೊಸ ಐಟಮ್ಸ್ ಇತ್ತು, ನನಗೆ ಗೊತ್ತಿಲ್ಲದೆ ಇರುವಂಥದ್ದು. ಸೊ ಅದಕ್ಕಾಗಿ ಈ ಥರ ಬರಿತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ, ಕಲರ್ ಕಲರ್. ಆ್ಯಂಡ್ ಅಲ್ಲಿ ಬಾಕ್ಸಸ್ ಪಕ್ಕ ಪ್ಲಾಸ್ಟಿಕ್ ಕವರ್ ಏನು ನೋಡ್ತಾ ಇದ್ದೀರಾ, ಬಿಕಾಸ್ ನನಗೆ ಮಿಸ್ ಆಗಬಾರ್ದು, ಹೆಸರು ಅದಲು ಬದಲು ಆಗಬಾರ್ದು ಅಂತ ನಾನು ಆ ಥರ ಪ್ಲಾಸ್ಟಿಕ್ ಕವರ್ನ ಹಾಕಿನೇ ಇಟ್ಟಿದ್ದೆ. ಆ್ಯಂಡ್ ಫೈನಲಿ ಸ್ಟಿಕ್ಕರ್ ಅಂಟಿಸ್ಬೇಕಾದ್ರೆ ಆ ಪ್ಲಾಸ್ಟಿಕ್ ಕವರ್ನ ತೆಗೆದೆ. ಈ ಗ್ಲಾಸ್ ಬಾಟಲ್ಸಲ್ಲಿ ಇದೀಗ ಸ್ಪೈಸಸ್ ಹಾಕುವಂಥ ಸಮಯ. ಕಿಚನಲ್ಲಿ ಇಷ್ಟು ದಿನ ಅಡುಗೆ ಮಾಡಬೇಕಾದ್ರೆ ಸಮಾಧಾನ ಇರ್ತಾ ಇರಲಿಲ್ಲ, ಬಿಕಾಸ್ ಎಲ್ಲ ನೀಟಾಗಿದ್ದರೆ ಮಾತ್ರ ಸಮಾಧಾನ. ಎಲ್ಲ ಕಡೆ ಆ ಪ್ಲಾಸ್ಟಿಕ್ ಕವರ್ಸ್ ಹಾಗೆ ಇರೋದು, ಅದರೊಳಗಡೆ ಐಟಮ್ ತೆಗೆಯೋದು ನಾನು ನಿಜವಾಗ್ಲೂ ಇಷ್ಟ ಆಗ್ತಿರಲಿಲ್ಲ. ಬಟ್ ಫೈನಲಿ ತುಂಬ ದಿನ ಆದಮೇಲೆ ಈ ಬಾಕ್ಸಸ್ ಬಂತು. ಆ್ಯಂಡ್ ಅದನ್ನು ಅರೇಂಜ್ ಮಾಡಿ ಇವಾಗ ಅಡುಗೆ ಮಾಡೋದಕ್ಕೆ ಎಷ್ಟು ಸಮಾಧಾನ ಆಗ್ತಾ ಇದೆ ಗೊತ್ತಾ. ಅಷ್ಟೊಂದು ಸುಲಭ ಇರಲಿಲ್ಲ. ನಾನು ಯೋಚನೆ ಮಾಡಬೇಕಾಯ್ತು, ಈ ಡಬ್ಬಕ್ಕೆ ಇದು ಫಿಟ್ ಆಗುತ್ತಾ, ಆ ಡಬ್ಬಕ್ಕೆ ಅದು ಫಿಟ್ ಆಗುತ್ತಾ, ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಅಂತೆಲ್ಲ ಯೋಚನೆ ಮಾಡಿ ಮಾಡಿ ಆಮೇಲೆ ನಾನು ತುಂಬಿಸ್ತಾ ಇದ್ದೆ. ಹೇಳಿ, ನಿಮಗೂ ಈ ಥರದ ಎಕ್ಸ್ಪೀರಿಯನ್ಸ್ ಆಗಿದೆಯಾ, ಹೇಗೆ ಅನ್ನಿಸ್ತು ಅಂತ. ಬಟ್ ನನಗಂತೂ ಈ ಥರ ಜವಾಬ್ದಾರಿಗಳು ಫಸ್ಟ್ ಟೈಮ್ ನಿಭಾಯಿಸಿದಾಗ ತುಂಬಾ ಖುಷಿನೂ ಆಯಿತು. ಆ್ಯಂಡ್ ಈಸಿ ಇಲ್ಲ, ಮಾಮೂಲಿ ಕೆಲಸ ಎಲ್ಲರೂ ಹೇಗೆ ಮಾಡ್ತಾರೆ ಆಫೀಸ್ಗೆ ಹೋಗ್ಬಿಟ್ಟು ಅಷ್ಟೇ ಕಷ್ಟ ಇದೆ. ಈ ಕೆಲಸ ಕೂಡ ಬ್ರೈನ್ನ ಚೆನ್ನಾಗಿ ಉಪಯೋಗಿಸಿದ್ರೆ ಮಾತ್ರ ಮನೆ ನೀಟ್ ಆ್ಯಂಡ್ ಕ್ಲೀನಾಗಿ ಇಡೋದಕ್ಕೆ ಸಾಧ್ಯ. quinoa white, poha, broken wheat, muesli, oat bran, wheat bran, rolled oats. ಅದ್ರ ಜೊತೆಗೆ ಕಾಳುಗಳು. ಫೈನಲಿ ಸಮಾಧಾನ ಅನ್ನಿಸ್ತಾ ಇದೆ. ಇನ್ನು ಏನೇ ಇದ್ರೂ ಎಲ್ಲ ನೀಟಾಗಿ ತುಂಬಾ ಚೆನ್ನಾಗಾಗುತ್ತೆ. ಬಿಸಿ ಬಿಸಿ ದಲಿಯಾ ರೆಡಿ. ಇದೆಲ್ಲ ಕ್ಲೀನ್ ಮಾಡೋದಕ್ಕೆ ಇಷ್ಟು it took me almost 2.5 hours. How is it, Diku? Awesome, super. Be honest, do you like it? Only you can do it. So yeah, it took a lot of time. ಆದ್ರೂ ಇಡೇಲಿ ಏನಾಯ್ತು ಗೊತ್ತಾ, ಆ ಚಿಯಾ ಸೀಡ್ಸ್ ಇದೆಯಲ್ಲ, ಚಿಕ್ಕದು ಅದ್ ನೀರಲ್ಲಿ ಹಾಕಿದ್ರೆ ದಪ್ಪ ಆಗುತ್ತೆ ಅಂದ್ಕೊಳ್ಳುತ್ತೆ, ಅದೆಲ್ಲ ನೆಲದಲ್ಲಿ ಬಿತ್ತು. ಅದು ಕಸ ಗುಡ್ಸೋದಕ್ಕೆ ಒಂದು 20 ನಿಮಿಷ ಆಯ್ತು. ಅಪ್ಪ
ಕೆಲ್ಸದ ಮೇಲೆ ಕೆಲಸ ಏನಾದರೂ ಒಂದು ಕೆಲಸ. ಸೊ ಯಾ ಐ ಆಮ್ ಹ್ಯಾಪಿ, ಫೈನಲಿ ಸೆಟ್ ಆಗಿದೆ. ಬಟ್ ನನಗೆ ಜಾಗ ಸ್ವಲ್ಪ ಇಕ್ಕಟ್ಟು ಅನ್ನಿಸ್ತಾ ಇದೆ, ಬಿಕಾಸ್ ದೊಡ್ಡ ಕಿಚನ್ ಅಲ್ಲಿ ಅಭ್ಯಾಸ ಅಲ್ವಾ, ಜಾಸ್ತಿ ಜಾಗ ಇದೆ. ಇಲ್ಲಿ ಜಾಗ ತುಂಬಾನೇ ಇದೆ ನಮ್ಮಿಬ್ರಿಗೆ, ಆದ್ರೆ ನಮಗೆ ಕೊಟ್ಟಿರುವಂತ ಐಟಮ್ಸ್ ತುಂಬಾನೇ ಜಾಸ್ತಿ ಇದೆ. ಅದ್ ತಗೊಬನ್ನಿ, ಇದು ತಗೊಬನ್ನಿ, ಇದು ತಿನ್ನಿ ಅಂತ. ಸೊ ಯಾ, 1 big bowl of dalia ತಿನ್ಬೇಕು ಅಂತ ಹೇಳಿದ್ದಾರೆ. So here's our big bowl of dalia for lunch. All right. ಸ್ಪೈಸಿ ಆಗಿ ಯಮ್ಮಿ ಆಗಿದೆ. ಅಂಡ್ ಬಟಾಣಿ ಇದೆಯಲ್ಲ, ಇಟ್ಸ್ ಟೂ ಗುಡ್. ಆದ್ರೆ ನಿಮ್ಗೆ ಇದು ಶಾರ್ಟ್ ಅಂಡ್ ಸ್ವೀಟ್ ಕಿಚನ್ ಬ್ಲಾಗ್ ಇಷ್ಟವಾಗಿದ್ರೆ ಹೇಳಿ. ಈ ತರದ ಸಿಮಿಲರ್ ಬ್ಲಾಗ್ ಕಾನ್ಸೆಪ್ಟ್ಸ್ ಜೊತೆಗೆ ಬರ್ತಾ ಇರ್ತೀನಿ, ಬಿಕಾಸ್ ನನಗೆ ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ದೀರಾ, ನನ್ನಿಂದ ನನ್ನ ಎಕ್ಸ್ಪೀರಿಯನ್ಸ್ ನಿಮಗೆ ತುಂಬಾ ಜನರಿಗೆ ಹೆಲ್ಪ್ ಆಗ್ತಾ ಇದೆ ಅಂತ. ಐ ಫೀಲ್ ಸೋ ಗುಡ್ ಟು ಲಿಸನ್ ಟು ದಟ್. ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಲಾಟ್ಸ್ ಆಫ್ ಲವ್. ನಿಮ್ಮ ಕರೆಕ್ಟನ್ನ ಸದಾ ಪ್ರೋತ್ಸಾಹಿಸಬೇಕು. ಪ್ರೀತಿ ಸದಾ ಹೀಗೆ ಇರಲಿ. ಟಾಡಾ.